sa sa re re mama papa re re mama papa ni ni mama papa ni ni sa 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 ni da pa ma ga re pa 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 mama pa 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 ma pa da ni da pa ma ga re ga sa re pa 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 mama pa 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 ma pa sa ni da pa ma ga re ga sa ni sa re ma ga re ma pa ni da pa ma pa ni sa re ma ga re sa ni da pa ma ga re pa 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 mama pa 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 ma pa da ni da pa ma ga re ga sa re ma pa 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 mama pa 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 ma pa sa ni da pa ma ga re ga sa ni sa re ma ga re ma pa ni ni sa ni ma ga re sa ni da pa ma ga re ma pa 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 ma ma pa 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 ma pa ni da pa ma ga re sa ಡ್ಯಾಶ್ ಮಾರ್ಕೆಟಿನ ನಿರ್ದೇಶಕರಾಗಿರುವಂತಹ ನಳಿನಿ ಶೆಟ್ಟಿ ಅವರಿದ್ದಾರೆ, ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ದೇವರ ಸ್ತುತಿ ಶ್ರೀಮತಿ ಹರಿನಾಕ್ಷಿ ಇವರಿಂದ. ಗಣಪತೆ ಗಜಾನನ ಶ್ರೀ ಮಹಾಗಣಪತೆ ಗಜಾನನ ಉಮಾ ಮಹೇಶ್ವರ ಪ್ರಿಯನಂದನ. ಮೈ ಫಸ್ಟ್ ಡೈಮಂಡ್ ಈ ಆವೃತ್ತಿಯ ಎರಡನೇ ಆವೃತ್ತಿಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉದ್ಘಾಟನೆಗೆ ಶ್ರೀಮತಿ ಸುಮಾ ಶುಕ್ರಯ್ಯ ಅವರಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮೋಹಿನಿಯವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಇಂದು ಡ್ಯಾಶ್ ಮಾರ್ಕೆಟಿಂಗ್ನ ಮುಖ್ಯಸ್ಥೆಯಾಗಿ ನಳಿನಿ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ನಯನ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು. ಹಾಗೂ ನಮ್ಮ ಸಂಸ್ಥೆಯ MD ಶ್ರೀ ಕೃಷ್ಣನಾರಾಯಣ ಮುಳ್ಳಿ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಸ್ಥೆಯ ಮಿಸ್ಟರ್ ಶಿವಮೂರ್ತಿ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಸ್ಥೆಯ ಪ್ರಬಂಧಕರಾದ ಶ್ರೀ ರಾಘವೇಂದ್ರ ಪಾಟೀಲ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಸ್ತುತಪಡಿಸುವಲ್ಲಿ ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ಕಳೆದ ಸಲ ಇದೇ ಡೈನಿಂಗ್ ಫೆಸ್ಟನ್ನು ಕೈಗೆ ವೈಭವ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ 3 ವರ್ಷ ಅದರ 3ನೇ ಆವೃತ್ತಿ ತನಕ ಕೊಂಡು ಅದರ ಕಾನ್ಸೆಪ್ಟ್ ಪ್ರಕಾರ ಹೇಳ್ತಿದ್ರೆ ಆಗ ಡೈಮಂಡ್ ಅಂತ ಹೇಳೋದು ವೈಭವ ಕನಿಷ್ಠ ಸಾಮಾನ್ಯ ಜನರಿಗೆ ಕೈಗೆ ಸಿಗಬೇಕು ಅಂತ ಹೇಳುವಂಥ ವಿಷಯಕ್ಕೆ ಸಹಕಾರಿಯಾಗಿದೆ. ಅದೇ ಈಗ ಅದನ್ನೇ ಸ್ವಲ್ಪ ಅಪ್ಡೇಟ್ ಮಾಡಿ ಹೇಗೆ ಹೇಳಿದ್ರೆ ಮೈ ಫಸ್ಟ್ ಡೈಮಂಡ್ ಯಾವುದೇ ಗ್ರಾಹಕ ಇರ್ಬೋದು, ಅವನ ಸ್ವಂತ ಬಳಕೆಗೆ ಇರ್ಬೋದು ಅಥವಾ ಅವನು ತೆಗೆದುಕೊಳ್ಳುವಂತ ಅವರ ಮನೆಯವರಿಗೆ ಆಗಿರ್ಬೋದು, ಮಗಳಿಗೆ ಆಗಿರ್ಬೋದು, ಮಗನಿಗೆ ಆಗಿರ್ಬೋದು, ಮೈ ಫಸ್ಟ್ ಡೈಮಂಡ್ ಯಾರಿಗೂ ಕೊಡ್ಬೋದು. ಸೊ ಈ ಕಾನ್ಸೆಪ್ಟ್ ನಲ್ಲಿ ನೀವು 2ನೇ ಆವೃತ್ತಿ ಇದನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅತಿಥಿಗಳು ದೀಪ ಜ್ವಲ ಮಾಡೋದ್ರ ಮೂಲಕ ಅದ್ದೂರಿಯಾಗಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅತಿಥಿಗಳು ಅತಿಥಿಗಳು ಜ್ಯೋತಿ ಜನಾರ್ದನಃ ದೀಪೋ ಹರೋತಿ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ಕ್ಲೇಶ ಬುದ್ಧಿ ವಿನಾಶಾಯ ಆತ್ಮ ಜ್ಯೋತಿ ನಮೋಸ್ತುತೆ
आत्मा ज्योति प्रदीप्ताय गुरुज्योति नमोस्तुते गुरुज्योति प्रदीप्ताय ब्रह्मा ज्योति नमोस्तुते ಗ್ರಾಹಕ ಬಾಂಧವರೇ, ಮಾತಾಡುವಂಥವರೇ, ಮುಡಿಯ ಸಂಸ್ಥೆಯು ಕಳೆದ 25 ವರ್ಷಗಳು 1944ರಲ್ಲಿ ಶುರುವಾಗಿದ್ದು 9 ವರ್ಷಗಳೀಗ ಆಗಿದೆ. ಕಳೆದ 25 ವರ್ಷಗಳಿಂದ ವಜ್ರತ್ನೋತ್ಸವ ಅಂತ ಹೇಳುವ ಶುರುವಾದದ್ದು ಇದೀಗ ಕೈಗೆಟುಕುವ ವೈಭವ. ಈಗ ಅವ್ರು ಹೇಳಿದಾಗೆ ಅಂದ್ರೆ ಕೈಗೆಟುಕುವ ವೈಭವ ಅಂದ್ರೆ ಎಲ್ರಿಗೂ ತಗೊಳ್ಳುವಂಥ ವೈಭವ ಆಗುವಂಥ ಆರ್ನಮೆಂಟ್ಸ್ ನಮ್ಮಲ್ಲಿದೆ. ಹೇಳಿದಾಗೆ 7,000ದಿಂದ ಹಿಡಿದು ಈಗ 35-40 ಲಕ್ಷದವರೆಗಿನ ಡೈಮಂಡ್ ಆರ್ನಮೆಂಟ್ ನಮ್ಮಲ್ಲಿ ಈಗ ಇದೆ. ಹಾಗೆ ಈ ಸಾರಿ ವಿಶೇಷತೆ ಏನಂದ್ರೆ ನಮ್ಮ IIJS ಅಂತ ಇದೆ, ಬಾಂಬೆಯಲ್ಲಿ ಆಗ್ತದೆ ಪ್ರತಿ ವರ್ಷ, ಇಂಡಿಯಾ ಇಂಟರ್ನ್ಯಾಷನಲ್ ಜ್ಯುವೆಲರಿ ಶೋ ಅಂತ. ಅದರಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ನಾನು, ಅಣ್ಣ ಮತ್ತೆ ಎಲ್ಲರೂ ನಮ್ಮ ಸಿಬ್ಬಂದಿಗಳು ಸೇರಿ ಈಗ ಇಲ್ಲಿರುವಂಥ ಐಟಮ್ಸ್ ನಾವೇ ಹ್ಯಾಂಡ್ ಪಿಕ್ ಮಾಡಿ ತಗೊಂಡು ಬಂದಿದ್ದೇವೆ. ನಾವೇ ಸೆಲೆಕ್ಷನ್ ಮಾಡಿ ತಂದಿರುವಂಥದ್ದು. ನಮ್ಮ ಪುತ್ತೂರಿನವರಿಗೆ ಯಾವುದು ಖುಷಿ ಆಗ್ಬೋದು ಅಂತ ಹೇಳುವಂಥದ್ದು. ಅಲ್ಲಿ ಸಾಧಾರಣ 3,500 ಎಕ್ಸಿಬಿಟರ್ಸ್ ಬರ್ತಾರೆ. ಅಲ್ಲಿ ಕೆಲವರನ್ನು ನಾವು ಸೆಲೆಕ್ಟ್ ಮಾಡಿ ಅಲ್ಲಿಂದ ತಗೊಂಡು ಬಂದಿರುವಂಥ ವಿಶೇಷವಾದ ಐಟಮ್ಗಳು. ಮೇಡಮ್ ಸಹ ನಾವು ಹೇಳಿದ್ದು ತುಂಬ ಚೆನ್ನಾಗಿದೆ ಐಟಮ್ಸ್ ಅಂತ ಹೇಳ್ಕೊಂಡು. ಸೊ ಪುತ್ತೂರಿಗೆ ಹೊಸ ಹೊಸ ಡಿಸೈನ್ಗಳನ್ನು ಮುಡಿಯ ಯಾವಾಗಲೂ ಕೊಡಲಿಕ್ಕೆ ಸಂತೋಷ ಬರ್ತಾ ಇದೆ. ಹೊಸತನವನ್ನು ಪುತ್ತೂರಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೂ ನಮಗೆ ಖುಷಿ ಇದೆ. ಈಗ ಸದ್ಯದಲ್ಲೇ ಫೇಸಸ್ ಆಫ್ ಮುಡಿಯ ನಮ್ಮ ಕಳೆದ 6 ತಿಂಗಳಿಂದ ಮಾಡ್ತಾ ಇದ್ದೇವೆ. ಅದರ ಒಂದು ದೊಡ್ಡ ಅನಾವರಣ ಇನ್ನು ಕೆಲವು ದಿವಸಗಳಲ್ಲಿ ನಡೀಲಿಕ್ಕಿದೆ. ಅಂದರೆ ಪುತ್ತೂರಿನ ಬೇರೆ ಬೇರೆ ಜನರಿಗೆ ಮಾಡೆಲ್ ಆಗುವಂಥ ಅವಕಾಶ, ಅದು ಹೆಚ್ಚಿನ ವಿವರಗಳು ಸದ್ಯದಲ್ಲಿ ಬರಲಿಕ್ಕಿದೆ. ಹಾಗೆ ಪುತ್ತೂರಿಗೆ ಬೇರೆ ಬೇರೆ ಹೊಸತನವನ್ನು ಕೊಡೋದ್ರಲ್ಲಿ ಮುಡಿಯ ಮುಂದೆ ಇದ್ದು ಇದೀಗ ಹೊಸ ಆರ್ನಮೆಂಟ್ಗಳನ್ನು ಸಹ, ಹೊಸ ಡಿಸೈನ್ಗಳನ್ನು ಇಲ್ಲಿ ಈ ಉತ್ಸವದಲ್ಲಿದೆ. ತಮ್ಮ ಫಸ್ಟ್ ಡೈಮಂಡನ್ನು ಇಲ್ಲಿ ತಗೊಂಡು ಅಥವಾ ಮುಂದಿನ ಡೈಮಂಡ್ಗಳನ್ನು ನಮ್ಮ ಹತ್ರ ಎಲ್ಲ ತುಂಬ ಇರ್ಬೋದು ಈಗ, ಹಾಗೆ ತಗೊಂಡು ಇದನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳಿಕೊಳ್ತೀನಿ. ಧನ್ಯವಾದ. ಇಂದಿನ ಮುಳಿಯ ಜ್ಯುವೆಲ್ಲರ್ ಶಾಪಿನ ಈ ಹೊಸ ಫೆಸ್ಟ್, ಡೈಮಂಡ್ ಫೆಸ್ಟ್ ಅಂತ ಹೇಳಿ ಒಂದು ಕೃಷ್ಣ ಅಂತ ಹೇಳುವ ಒಂದು ವೆರೈಟಿ ಆಫ್ ಡೈಮಂಡ್ಸ್, ವೆರೈಟಿ ಆಫ್ ಡಿಸೈನ್ಸ್ ಅಂತ ಹೇಳ್ತೇವೆ. ಆ ಥರದ್ದು ಡಿಸೈನ್ಸನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಕೃಷ್ಣನಾರಾಯಣ್ ವ್ಯವಸ್ಥಾಪಕರು ಹಾಗೂ ಇಲ್ಲಿ ನನ್ನ ಅಕ್ಕ ನಳಿನಿ ಅಕ್ಕ ಹಾಗೂ ಎಲ್ರಿಗೂ ಮ್ಯಾನೇಜರ್ಸ್ ಹಾಗೂ ಮುಳಿಯದೆಲ್ಲ ಸಿಬ್ಬಂದಿಗಳಿಗೂ, ಪತ್ರಕರ್ತರಿಗೂ ಹಾಗೂ ಇಲ್ಲಿ ನೆರೆದಿರುವ ಜನಸಾಮಾನ್ಯರಿಗೂ ನನ್ನ ವಂದನೆಗಳು. ಮುಳಿಯ ಆ್ಯಕ್ಚುಲಿ ನಾನು ಮ್ಯಾಂಗ್ಳೂರಿನವಳು. ನಾನು ಪುತ್ತೂರಿಗೆ ಬಂದು ನನಗೆ ಫಸ್ಟ್ ಗೊತ್ತಾದದ್ದು ಅಕ್ಕನಿಂದ ಮುಳಿಯ ಇಲ್ಲಿ ಭಾರಿ ಫೇಮಸ್ ಇದೆ ಅಂತ. ಆದ ಕಾರಣ ಮುಳಿಯಕ್ಕೆ ನಾನು ಬರ್ತಾ ಇದ್ದೆ. ಮುಳಿಯ ಇಲ್ಲಿ ಮಾತ್ರ ಫೇಮಸ್ ಅಲ್ಲ, ಇಡೀ ಕರ್ನಾಟಕದಲ್ಲಿ. ಯಾಕೆಂದರೆ ಮುಳಿಯದವರದ್ದು ಅಲ್ಲಲ್ಲಿ ಬ್ರ್ಯಾಂಚ್ಗಳಿದೆ. ನಾನು ನೋಡಿ ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪ, ಬೆಂಗಳೂರು ಅಂತ. ಹಾಗೆ ಇನ್ನು ಮುಂದೆ ಇಡೀ ಕರ್ನಾಟಕ ಅಲ್ಲದೆ ಬೇರೆ ಸ್ಟೇಟಲ್ಲಿ ಸಹ ಮುಳಿಯದು ಹೊಸ ಹೊಸ ಜ್ಯುವೆಲರಿ ಶಾಪ್ ಬರಲಿ, ಒಳ್ಳೊಳ್ಳೆ ಗ್ರಾಹಕರು ಬರಲಿ. ಅದಲ್ಲದೆ ಈಗ ಡೈಮಂಡ್ ಫೆಸ್ಟಲ್ಲಿ ನಾನು ಕೇಳಿದಾಗೆ ರೇಟ್ ವೈಸ್ ಹಾಗೆ ಮಾರ್ಕೆಟ್ ರೇಟ್ ವೈಸ್ ಮುಳಿಯೋದು ರೇಟು ಸಹ ಇದೆ. ಆದ ಕಾರಣ ನಮಗೆ ಯಾರಿಗೂ ಬೇಕಾದರೂ ಡೈಮಂಡ್ ಪರ್ಚೇಸ್ ಮಾಡ್ಬೋದು. ಅವರದ್ದು ಈಗ ಹೇಳಿದ ಥರ ಒಂದು 7,000ದಿಂದ ಏನೋ ಸ್ಟಾರ್ಟ್ ಮಾಡಿದ್ರು. ಆದ ಕಾರಣ ಎಲ್ರಿಗೆ ಸಹ ಡೈಮಂಡ್ ಸಿಗ್ತದೆ, ತಗೊಳ್ಬೋದು. ಅದಲ್ಲದೆ ಇಲ್ಲಿ ಇರುವ ಡಿಸೈನ್ಸ್, ವೆರೈಟಿ ಆಫ್ ಡಿಸೈನ್ಸ್, ಯಾಕೆಂದರೆ ಡಿಸೈನ್ಸಲ್ಲಿ ನನಗೆ ಖುಷಿ ಆಯಿತು. ತುಂಬ ವೆರೈಟಿ ಡಿಸೈನ್ಸ್ ಇದೆ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಪುತ್ತೂರಲ್ಲಿ ಈ ಟೈಪಿದು ಡಿಸೈನ್ಸನ್ನು ನೋಡ್ತಾ ಇದ್ದೇನೆ. ಅನಂತರ ಡಿಸೈನ್ಸ್ ಅಲ್ಲದೆ ಅವರದ್ದು ಪ್ರೈಸ್ ಮೇಲೆ ಸಹ ಹಾಗೆ, ಕ್ವಾಲಿಟಿ ಮೇಲೆ, ಪ್ರೈಸ್ ಮೇಲೆ ಸಹ ಒಳ್ಳೆ ಆಫರ್ಸ್ ಇದೆ.
ಒಳ್ಳೆ ಡೈಮಂಡನ್ನು ಒಳ್ಳೆ ಕ್ವಾಲಿಟಿ ಡೈಮಂಡನ್ನು ಕೊಡ್ತಾ ಇದ್ದಾರೆ. ಹಾಗೆ ಮುಳಿಯ ಜ್ಯುವೆಲ್ಲರ್ ಶಾಪ್ ಇನ್ನೂ ಸಹ ಪ್ರಗತಿಯಾಗಲಿ, ಹೆಚ್ಚೆಚ್ಚು ಗ್ರಾಹಕರು ಬಂದು ಮುಳಿಯಾದಲ್ಲಿ ಡೈಮಂಡ್ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹೋಗಿ ನಮ್ಮ ಮೈ ಫಸ್ಟ್ ಟೈಮ್ ಅಂತಿರುವ ಕಾನ್ಸೆಪ್ಟ್ 2ನೇ ಆವೃತ್ತಿಯಲ್ಲಿ ನಮ್ಮ ಪ್ರಪ್ರಥಮ ಪ್ರಮುಖರಾಗಿ ಮಿಸಸ್ ಸುನೀತಾ ಕಾವಲ ಅವರು ಇವರಿದ್ದಾರೆ. ಅವರ ಆರ್ನಮೆಂಟ್ ಅನ್ನು ಅತಿಥಿಗಳಿಂದ ಹಸ್ತಾಂತರ ಮಾಡುವ ಸಮಯ. ದಯವಿಟ್ಟು ತಾವುಗಳು ವೇದಿಕೆ ಬರಬೇಕು. ಬಂದಂತಹ ಮುಖ್ಯ ಅತಿಥಿಗಳಿಂದ ಮೈ ಫಸ್ಟ್ ಟೈಮ್ ಇರುವಂತ ನಿಮ್ಮ ವಜ್ರಾಭರಣಗಳನ್ನು ತಾವು ತಿಳ್ಕೊಳ್ತಾರೆ. ಇಂದಿನ ಪ್ರಥಮ ಖರೀದಿ ಅಲ್ಲದೆ ದೀಪೋತ್ಸವದ ಸಮಯದಲ್ಲಿ ಒಂದಷ್ಟು ಶ್ಲೋಕ ಕೂಡ ಅವರೇ ಹಾರ್ಟ್ಫುಲಿ ಶ್ಲೋಕ ಕೂಡ ಹೇಳಿದ್ದಾರೆ. ಖಂಡಿತವಾಗೂ ಸಕ್ಸಸ್ ಆಗ್ತಾರೆ ಅಂತ ತಿಳ್ಕೊಂಡು ತಮಗೂ ಧನ್ಯವಾದಗಳು ಸರ್ ತಮ್ಮ ಪ್ರಥಮ ಖರೀದಿಗೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿದ್ದಾರೆ ಶಿವಮೊಗ್ಗ ನೆಲಗಿ ಶೆಟ್ಟಿ ಅವರು. ಇವರು ಕೂಡ ನಮ್ಮನ್ನು ಒಂದೆರಡು ಮಾತಿನಿಂದ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಾನು ಇಲ್ಲಿ ಮುಳಿಯಾದಲ್ಲಿ ಒಂದು 10-15 ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿಯ ಕ್ವಾಲಿಟಿಗಳು ಒಳ್ಳೆಯದಿದೆ ಮತ್ತು ಡಿಸೈನ್ಸ್ ಒಳ್ಳೆಯದಿದೆ. ನಾನು ತುಂಬ ಸಲ ಹೇಳ್ತಾ ಇದ್ದೇನೆ ಇವರಿಗೆ, ಮ್ಯಾನೇಜರಿಗೆ ಒಳ್ಳೆ ಡಿಸೈನ್ ತನ್ನಿ ಹೇಳ್ತಾ ಇರ್ತಿದ್ದೆ. ಈ ಸಲ ತುಂಬ ವೆರೈಟೀಸ್ ಎಲ್ಲ ಇತ್ತು ಮತ್ತು ತುಂಬ ಖುಷಿ ಆಯಿತು. ಇನ್ನೊಂದು ಪರ್ಚೇಸಿಗೆ ಬರಬೇಕಾಗ್ತದೆ, ಫೋನ್ ಮಾಡ್ತಾ ಇರ್ತಾರೆ ನನಗೆ. ಹಾಗೆ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ. ಶ್ರೀಯುತ ಆನಂದ್ ಇವರಿಗೆ ಡೈಮಂಡ್ ಟ್ರಸ್ಟ್ ಉದ್ಘಾಟಿಸಿದ ಶ್ರೀಮತಿ ಸುಮಾ ಅಶೋಕ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅವರಿಗೂ ನಮ್ಮ ಸಂಸ್ಥೆಯ ತಿಳ್ಕೊಳ್ತಾ ಇದೆ. ಹಾಗೆ ಇನ್ನೊಬ್ಬ ನವೀನ್ ಶೆಟ್ಟಿ ಡ್ಯಾಶ್ ಮಾರ್ಕೆಟ್ ಅಧ್ಯಕ್ಷರು ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇವರು ನಮ್ಮ ಸಂಸ್ಥೆಯ ಪರವಾಗಿ ಗೌರವಿಸಬೇಕಂತ ತಿಳ್ಕೊಳ್ತಾ ಇದೆ. ಹಾಗೆ ವೇದಿಕೆಯಲ್ಲಿರುವ ನಮ್ಮ ನಿರ್ದೇಶಕರು ಹಾಗೂ ಬಂದಂಥ ನಮ್ಮ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಗ್ರಾಹಕ ಬಂಧುಗಳಿಗೆ ಧನ್ಯವಾದ ಸಮರ್ಪಿಸಿದ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮತ್ತೆ ಪ್ರದರ್ಶನದ ಮುಂದುವರೆದಿದ್ದೇವೆ. ಹಾಗೆ ಇಂದು ನಮ್ಮ ಪ್ರಥಮ ಖರೀದಿ ಮಾಡುವಂತ ಪ್ರಥಮ ಖರೀದಿದಾರರು ಧನ್ಯವಾದಗಳು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಇದ್ದೇವೆ. ಧನ್ಯವಾದಗಳು. ಮುಳಿಯ ಡೈಮಂಡ್ ಫೆಸ್ಟ್ ಬಹಳ ಸಂತೋಷ. ಯಾಕೆಂತ ಹೇಳಿದರೆ ನನ್ನ ಹಿರಿಯರು ಕೂಡ ಮುಳಿಯದ ಮೊದಲ ಅಂಗಡಿ ಇರುವಾಗಲೇ ಇಲ್ಲಿಯ ಕಸ್ಟಮರ್ಸ್ ಆಗಿದ್ದರು. ಹಾಗಾಗಿ ಬಹಳ ಖುಷಿಯಿಂದ ನಾವು ಈಗ ಕೂಡ ಅವರ ಫೋನ್ ಬಂದಾಗ ಮುಳಿಯದ ಯಾರು ಫೋನ್ ಮಾಡಿದರೂ ರಿಸೀವ್ ಮಾಡ್ತೇವೆ ಮತ್ತು ಪ್ರತಿ ವರ್ಷ ಇಲ್ಲಿ ಬಂದು ಪರ್ಚೇಸ್ ಮಾಡ್ತೇವೆ. ವರ್ಷ ಮುಳಿಯದ ಡೈಮಂಡ್ ಫೆಸ್ಟಿಗೆ ಬಂದು ಪರ್ಚೇಸ್ ಮಾಡೋದು ನೋಡೋದು ಅದೊಂದು ಬಹಳ ಖುಷಿ ಅನಿಸಿದೆ. ಮನೆಯಲ್ಲಿ ಹೇಗೆ ಹಬ್ಬ ಹರಿದಿನವನ್ನು ಆಚರಿಸ್ತೇವೋ ಅದೇ ರೀತಿಯಲ್ಲಿ ಮುಳಿಯದ ಈ ಡೈಮಂಡ್ ಫೆಸ್ಟನ್ನು ನಾವು ಕೂಡ ಖುಷಿಯಿಂದ ಆಚರಿಸ್ತೇವೆ, ಬರ್ತೇವೆ, ಪರ್ಚೇಸ್ ಮಾಡ್ತೇವೆ. ನನ್ನ ರಿಲೇಟಿವ್ಸು ಅಥವಾ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಾನು ಹೇಳಿ ಇಲ್ಲಿಗೆ ಬರ್ತಾ ಇದ್ದೇವೆ. ವಂದನೆಗಳು. ಇನ್ನು ಮುಳಿಯದ ಫೆಸ್ಟ್ ಒಂದುಂಡು ಡೈಮಂಡ್ ಫೆಸ್ಟ್ ಬಂದು ಐಟ್ ಕೃಷ್ಣ ಪನ್ಪುನ ಒಂಜಿ ಡಿಸೈನ್ ಕಂದಿರಕುಲು ಭಾರಿ ಶೋಕುದ ಡಿಸೈನ್ಸ್ ಉಂಡು. ಯಾನು ಇಂಚಿನ ಡಿಸೈನ್ ಬ್ಯಾಂಗ್ಳೂರು ಪೂರ ತೂದಿತ್ತೆ ಆಂಡ ಪುತ್ತೂರುಡು ಏನು ಫಸ್ಟ್ ಟೈಮ್ ತುಪ್ಪುನ ಭಾರಿ ಶೋಕುದ ವೆರೈಟಿ ಆಫ್ ಡಿಸೈನ್ಸ್ ಉಂಡು. ಇಂಚಿನ ಡಿಸೈನ್ಸನ್ನು ನಮ್ಮ ಪುತ್ತೂರುಡು ನಮಕ್ ಬೇತೆ ಓಲ್ಲ ನಮಕ್ ತಿಕ್ಕಂದು ಬೇತೆ ಓವು ಜ್ಯುವೆಲ್ಲರ್ಲ ಇಂಚಿನ ಡಿಸೈನ್ದ ಪ್ಯಾಟರ್ನ್ಸ್ ತಿಕ್ಕಂದು ಆಂಡ ಮುಳಿಯಡು ಭಾರಿ ಶೋಕುದ ಪ್ಯಾಟರ್ನ್ಸ್ ಉಂಡು. ಅಂಚೆನೆ ಆಕಲ್ನ ಆಫರ್ಸ್ಲ ಒಂದುಂಡು. ಅಂಚ ಮುಳಿಯ ಈಸ್ ವೆರಿ ಗುಡ್, ಕಲೆಕ್ಷನ್ಸ್ ಉಂಡು, ಕ್ವಾಲಿಟಿ ಉಂಡು.
ಅಕಲ್ ನಂಬಕ ಬೇತೆ ಬೇತೆ ಬ್ರಾಂಚಸ್ಲ ಉಂಡು ನಿಕುಲು ಖಾಲಿ ಪುತ್ತೂರು ಮಾತ್ರ ಅತ್ತಂದೆ ಅಕಲ್ ಬೇತೆ ಬೇತೆ ಕಡೆ ಇತ್ತಿನ ಬ್ರಾಂಚಸ್ನ ನಿಕುಲು ವಿಸಿಟ್ ಮನ್ಪೋಲಿ ಮುಳಿಯಡಿತ್ತಿನ ಕಲೆಕ್ಷನ್ಸ್ ವೆರಿ ಗುಡ್ ಕಲೆಕ್ಷನ್ಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಆತ್ಮೀಯ ಗ್ರಾಹಕ ಬಾಂಧವರ ಒಂದು ಹಿಂದಿನ ಸಹಕಾರದ ಮೇಲೆಗೆ ಈಗ ಈ ವರ್ಷ ನಾವು ಪುನಃ ಈಗ ಡೈಮಂಡ್ ಫೆಸ್ಟ್ ಮಾಡುತ್ತಿದ್ದೇವೆ. ಲೆಟ್ ಮೀ ಬೈ ಮೈ ಫಸ್ಟ್ ಡೈಮಂಡ್ ಅಂತ ಅಂದರೆ ಎಲ್ರಿಗೂ ಸಹ ಒಂದು ಡೈಮಂಡನ್ನು ತೆಗೆದುಕೊಳ್ಳುವ ಅವಕಾಶ ಇದೆ. ಇದರಲ್ಲಿ 7,000ದಿಂದ ಹಿಡಿದು 35-40 ಲಕ್ಷದವರೆಗೆ ಇರುವ ಡೈಮಂಡ್ ಆರ್ನಮೆಂಟಿನ ಇವತ್ತೊಂದು ಎಕ್ಸಿಬಿಷನ್ ಮತ್ತು ಮಾರಾಟ ದೇಶದಾದ್ಯಂತ ಡೆಲ್ಲಿ, ಕಲ್ಕತ್ತಾ, ಬಾಂಬೆ ಮತ್ತು ಬೆಂಗಳೂರು, ಚೆನ್ನೈ, ಕೇರಳ ಇಲ್ಲಿಂದ ಆಗಿರುವಂಥ ಆರ್ನಮೆಂಟ್ಸ್, ಡೈಮಂಡ್ ಆರ್ನಮೆಂಟ್ಸ್ ಈಗ ಪ್ರದರ್ಶನದಲ್ಲಿದೆ. ಎಲ್ಲ ಗ್ರಾಹಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದ. ಸಸರಿ ಮಮ ಪಪ ರಿ ಮಮ ಪಪ ನಿ ಮಮ ಪಪ ನಿ ಸ ಸ ಸ ನಿ ದ ಪ ಮ ಗ ರಿ ಮ ಪ ಪ ಮಮ ಪ ಪ ಪ ಮ ಪ ದ ನಿ ದ ಪ ಮ ಗ ರಿ ಗ ಸ ರಿ ಮ ಪ ಪ ಮಮ ಪ ಪ ಮ ಪ ಸ ನಿ ದ ಪ ಮ ಗ ರಿ ಗ ಸ ನಿ ಸ ರಿ ಮ ಗ ರಿ ರಿ ಮ ಪ ನಿ ದ ಪ ಮ ಪ ನಿ ಸ ರಿ ಮ ಗ ರಿ ಸ ನಿ ದ ಪ ಮ ಗ ರಿ ಮ ಪ ಪ ಮಮ ಪ ಪ ಮ ಪ ದ ನಿ ದ ಪ ಮ ಗ ರಿ ಗ ಸ ರಿ ಮ ಪ ಪ ಮಮ ಪ ಪ ಮ ಪ ಸ ನಿ ದ ಪ ಮ ಗ ರಿ ಗ ಸ ನಿ ಸ ರಿ ಮ ಗ ರಿ ರಿ ಮ ಪ ನಿ ಪನಿ ಸರಿ ಮಗರಿ ಸನಿ ದ ಪ ಮಗರಿ ಮ ಪ ಪ ಮಮ ಪ ಪ ಮ ಪ ನಿ ದ ಪ ಮಗರಿ ಸ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ